ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣ ಸನಿಹ ಇರುವ ಯಾತ್ರಿಕರ ವಾಹನ ನಿಲುಗಡೆ ಸ್ಥಳದಲ್ಲಿರುವ ಚರಂಡಿಯಲ್ಲಿ ಕಸ ತ್ಯಾಜ್ಯಗಳು ಸಂಗ್ರಹಗೊಂಡು ಕೊಳೆತು ನಾರುತ್ತಿದ್ದು ಪರಿಸರದಲ್ಲಿ ವಾಸನೆ ಹಬ್ಬಿದ್ದು ಯಾತ್ರಾರ್ಥಿಗಳು ಮೂಗು ಮುಚ್ಚಿ ನಡೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸ ಹಾಗೂ ಶಬರಿಮಲೆ ಯಾತ್ರಾರ್ಥಿಗಳ ಸಮಯಾಯಿತಾದ್ದರಿಂದ ಯಾತ್ರಾರ್ಥಿಗಳ ಜನಜಂಗುಳಿ ಇಲ್ಲಿ ಸೇರುತ್ತಿದೆ. ಇಲ್ಲಿಯ ಪರಿಸರದಲ್ಲಿ ಉಚಿತ ಶೌಚಾಲಯದ ವ್ಯವಸ್ಥೆ ಇದ್ರೂ ಬರುವ ಭಕ್ತರ ಸಂಖ್ಯೆಗೆ ಇಲ್ಲಿರುವ ಶೌಚಾಲಯ ಎಲ್ಲೂ ಸಾಲದಾಗಿದೆ. ಸರತಿ ಸಾಲಿನಲ್ಲಿ ತುಂಬಾ ಹೊತ್ತು ದೇಹಬಾಧೆ ತೀರಿಸಲು ನಿಲ್ಲುವ ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಹಾಗಾಗಿ ಇಲ್ಲಿ ಯಾತ್ರಾರ್ಥಿಗಳು ವಾಹನಗಳು ನಿಲ್ಲಿಸಿದ ಮರೆಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಕಂಡುಬಂದಿದೆ. ಸನಿಹದಲ್ಲಿ ಜನವಸತಿಗಳು ಇವೆ. ಯಾತ್ರಾರ್ಥಿಗಳು ಅಡಿಗೆ ಮಾಡಿ ಉಂಡು ಉಳಿದ ಹೆಚ್ಚುವರಿ ಆಹಾರವನ್ನ ತೋಡಿಗೆ ಎಸೆದು ಹೋಗುತ್ತಿರುವುದು ಕಂಡುಬಂದಿದೆ. ಪರಿಣಾಮ ಸ್ಥಳದಲ್ಲಿಯೇ ಕೊಳೆತು ಪರಿಸರದಲ್ಲೆಲ್ಲ ವಾಸನೆ ಹಬ್ಬಿದೆ. ರೋಗವಾಹಕ ಸೊಳ್ಳೆಗಳು ಉತ್ಪತ್ತಿಯ ತಾಣವಾಗಿದ್ದು ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಸದ್ಯದಲ್ಲಿಯೇ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವು ಇದೇ ಸ್ಥಳದಲ್ಲಿ ನಡೆಯಲಿದೆ. ಆ ಸಂದರ್ಭ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಲಿದ್ದಾರೆ. ಯಾತ್ರಾರ್ಥಿಗಳು ಸಾರ್ವಜನಿಕರು ಅಳಲನ್ನ ಸಾಮಾಜಿಕ ಕಾರ್ಯಕರ್ತರಲ್ಲಿ ಹೇಳಿಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ಶಿರೂರು ತಾರನಾಥ್ ಮೇಸ್ತಾ, ವಿನಯ್ ಚಂದ್ರ ಸಾಸ್ತಾನ, ಸತ್ಯಾಂಶ ಅರಿತು ಸಮಸ್ಯೆಗೆ ಸಂಬಂಧಿತರು ತುರ್ತಾಗಿ ಸ್ಪಂದಿಸಿ ಮಲಿನಗೊಂಡಿರುವ ರಾಜಾಂಗಣ ವಾಹನ ನಿಲುಗಡೆ ಪರಿಸರ ಶುಚಿತ್ವಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಪಲ್ಲವಿ ಸಂತೋಷ್, ಬಿ4 ನ್ಯೂಸ್ 24/7 ಉಡುಪಿ.